ಬಂದಾಯ್ತು. ಮದುಮಗ ಹಠ ಮಾಡ್ತಾ ಇದೆ. ಪುರೋಹಿತ ಎಲ್ಲಿದ್ದಾರೆ ಅಂತ. ಮದುಮಗ ಎಲ್ಲಿ? ಅದೇ ಇದೆಯಾರಲ್ಲಿ ಮುಂದೊಡ್ಡದು. ಮದುಮಗಳನ್ನು ಹೀಗೆ ಕಳಿಸಿ ಶೃಂಗಾರ ಮಾಡಿ ಒಂದು ಶೃಂಗಾರ ಮಾಡಿಸಿ. ಪುಣ್ಯಾತ್ಮ ಮದುಮಗಳಾದ ಮತ್ತೆ ಅದು ಹೆಣ್ಣೆ ಯಾವುದು ಗಂಡಿ ಅದು ಅಷ್ಟು ಗೊತ್ತಾಗುದಿಲ್ಲ. ಅಲ್ಲ ನೀವು ಚಿನ್ನ ಅಂತ ಹೇಳಿದ್ದೀರಿ, ಮೇಲಿಂದ ನೋಡಿದ್ರೆ ಫಳ ಫಳ ಹೊಳೆಯುತ್ತದೆ. ನಾನು ಅದೇ ಚಿನ್ನ. ಮದುಮಗಳು ಬರಬೇಕಷ್ಟೇ. ಪುರೋಹಿತರು. ಓಹೋ, ಪುರೋಹಿತರು ಸಜ್ಜನ ಬಂಧುಗಳು ಅನ್ಯತಾ ಭಾವಿಸಕೂಡದು. ಅಲ್ಲ ನೀವೇನು ಬಿಟ್ಟ ಕಣ್ಣಿಂದ ನೋಡು ಗೊತ್ತಾಗ್ತದೆ. ಕಣ್ಣಲ್ಲಿ ಮೂಗಲ್ಲಿ ಗೊತ್ತಾಗ್ತದೆ. ಅವನಿಗೆ ಗೊತ್ತುಂಟಲ್ಲ. ಪುರೋಹಿತರೇ ಅನ್ಯತಾ ಭಾವಿಸಕೂಡ. ವಿದ್ಯುತ್ ಚಿಕ್ಕು ನನ್ನ ಹೆಸರು. ನಿಮ್ಮ ಅಡಿದಾವರಿಗಳಿಗೆ ಅಡಿದಾವರಿಗೆ ಮದುವೆಗೆ ಬಂದದ್ದು. ಮದುವೆ ಅಲ್ಲ, ಊಟಕ್ಕೆ ಬಂದದ್ದು. ಊಟ ಮತ್ತೆ ಮದುವೆಗೆ ಬಂದದ್ದು. ಮದುಮಗ ಮದುವೆಗೆ ಬರುವುದು. ಮದುವೆ ಪುರೋಹಿತರೆ, ನಿಮ್ಮ ಜೀವಮಾನದಲ್ಲಿ ಇಂತಹ ಮದುಮಗ ಎಲ್ಲಾದ್ರೂ ನೋಡಿದ್ದೀರಾ ನೀವು? ಜನ್ಮದಲ್ಲಿ ನೋಡ್ತೀವಿ. ಇನ್ನು ನೋಡಬಹುದಾ? ಈಗ ಮದುವೆಗೆ ಬಂದಿದ್ದೀವಿ. ಈಗೆಲ್ಲ ಆಗಲೇ ಬಂದಿದ್ದೀವಿ. ಇನ್ನು ಎಷ್ಟು ಸಾರಿ ನಾನು ಎದ್ದು ಬರ್ಲಿಕ್ಕುಂಟು? ಆಯ್ತು, ಮದುವೆ ಮಾಡುದೇ. ಸರಿ, ನೀವು ಇಲ್ಲಿ ಬಂದು ಹುಡುಗಿ ಅಂತ ಕೇಳುದ? ಹುಡುಗಿ ನೋಡ್ಬೇಕಾ? ಹುಡುಗಿ ನೋಡ್ಬೇಕಾ? ಮತ್ತೆ ಮದುವೆ ನೋಡಿ ಮದುವೆ ಶೃಂಗಾರ ಮಾಡಿಕೊಂಡು ನಮ್ಮ ಸಂಸ್ಕಾರ, ನಮ್ಮ ನೀವು ಹುಡುಗಿಯನ್ನು ನೋಡ್ಬೇಕು. ಸಭೆಯಲ್ಲಿಲ್ಲ, ಪರದೆ ತಂದಿದ್ದೀರಿ. ಪರದೆ ಒಳಗೆ ಅದು ಪರದೆ ಅಲ್ಲ, ಮತ್ತೆ ಅಂತರ್ಪಟ. ಗೊತ್ತಿದೆ ನನಗೆ. ಈಗ ಪರದೆ ಎತ್ತಿ ಭಾಗವತಿಗೆ ಮಾಡಿದ ಜಾಗ. ಈಗ ಮಗ ಹುಡುಗಿ ಮುಖ ತೋರಿಸು ಮಗ ಅವರಿಗೆ. ಇದು ಹುಡುಗಿ ಚಿನ್ನ ಅಲ್ಲ, ನೀವೇ ಚಿನ್ನ. ನೀವೇ ಈಗ ಆಯ್ತಾ ಆಯ್ತಾ ಆಯ್ತಾ? ನಾನು ಕೇಳುದು, ಹುಟ್ಟಿದ ಮೇಲೆ ಹೆಣ್ಣು ಮಕ್ಕಳನ್ನು ನೋಡ್ಲೇ ಇಲ್ವ? ಅಯ್ಯೋ, ಮದುವೆ ಆಗ್ಲಿಲ್ಲ ನೋಡು. ಅಲ್ಲ, ಹೋದಲ್ಲ ಅದು ನೋಡ್ಲಿಲ್ವ? ರಾಜಕೀಯ ಹುಡುಗಿಗೆ ಹಾಕ್ಬೇಕಾಯ್ತು. ಏನು ನೀವು ನನ್ನನ್ನು ಮದುವೆ ಆಗಿಲ್ಲ? ಹಾಕಬೇಕು ಅಂತ ಹೇಳಿದ್ರು. ಇದನ್ನು ಉಳಿಸಿಕೋ ಆಯ್ತಾ? ಇದನ್ನು ಉಳಿಸಿಕೋ. ಸಂಸ್ಕಾರ. ಹೌದು. ಅಲ್ಲಿ ಮಾಲೆ ಮಂತ್ರ ಹೇಳ್ತೇನೆ. ನಮ್ಮ ಪದ್ಧತಿ, ನಮ್ಮ ಸಂಸ್ಕಾರ. ಮತ್ತೆ ಮಂತ್ರ ಹೇಳ್ತಾರೆ. ಅಲ್ಲಂದ್ರೆ ನಮಸ್ಕಾರ ಮಾಡ್ಬೇಕು. ಈ ಹುಚ್ಚನನ್ನು ಎಲ್ಲಿಂದ ಇಸ್ಕೊಂಡು ಬಂದ? ಮರ್ಯಾದೆಯ ಪ್ರಶ್ನೆ. ಮರ್ಯಾದೆ ಬರ್ತದೆ. ಹೇಳಿದೆ ಹುಚ್ಚ ಅಂತ. ತಪ್ಪಿದ್ರೆ ಹೇಳಬೇಕು. ಹುಚ್ಚ. ಹುಚ್ಚ. ಹುಡುಗಿಯನ್ನು ಸರಿಯಾಗಿ ನೋಡಿಕೊಳ್ಳಿ. ಮತ್ತೆ ಇನ್ನು ಹಾಗೆ ಹೀಗೆ ಅಂತ ಹೇಳುದು ಬೇಡ. ಹುಡುಗಿಯ ಕಾಲು ಹೀಗೆ ಹಿಡಿಯಬೇಡ. ಸರಿಯಾಗಿ ಆದಿತ್ತಲ್ಲ, ಇನ್ನು ಬದಲಾವಣೆ ಇಲ್ಲ. ಮನಸ್ಸು. ಅಯ್ಯೋ, ಇಂಥದ್ದನ್ನೆಲ್ಲ ಬದಲಾವಣೆ ಮಾಡಲಿ. ಲಕ್ಷ್ಮೀ ಭದ್ರಮಿ ಆತ್ಮಗ ಮಾಲೆ. ಆಯ್ತಲ್ಲ, ಇನ್ನು ನೀನು ಮಾಲೆ ಹಾಕು. ಅರ್ಧ ಮದುವೆ ಆಯ್ತಂತೆ. ಈಗ ಒಂದು ಕೈ ಇಳಿಸಿ ಆಯ್ತಾ? ಅಡಿಗೆ ಕೈ ಹಾಕಿ. ಅಡಿಗೆ ಹಾಗೆ ಹಾಗೆ ಮುಖದೊಳಗಿಲ್ಲ. ಭೂಮಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಟ್ಟಿದ್ದೀರಾ?
ಮೊದಲು ವಿಚಾರಿಸದೆ ನಾ ಕೆಟ್ಟೆ ಉನ್ನೇಂದಾರಿಯನಗೆ ಮಾರಿಯೇ ಆಯ್ತಲ್ಲ ಸರಿಯಾಗಿ ಈಕೆ ಇಲ್ವಲ್ಲ ನಾನು ಕೆಟ್ಟು ಹೋದೆ ಹೆದರಬಾರ್ದು ಆಗ ನೀನು ಅಷ್ಟು ಚಂದ ಇದ್ದಿ ನಾವು ಹಾಗೆ ಕ್ಷಣ ಮಾತ್ರದಲ್ಲಿ ರೂಪ ಬದಲಾವಣೆ ಮಾಡುವ ನಿಮ್ಮ ಮುಖಕ್ಕೆ ಸರಿಯಾದ ನನ್ನ ಮುಖ ಇಲ್ವಾ ನೋಡಿ ನಾನು ಶೂರ್ಪಣಖ ಅಯ್ಯೋ ರಾವಣೇಶ್ವರನ ತಂಗಿ ನಿನ್ನದು ರೂಪ ಹೀಗೆ ನಿಮಗೆ ಬೇಕಾಗುವಾಗ ಒಳ್ಳೆಯ ರೂಪ ಆಗ್ತದೆ ಈಗ ಈ ರೂಪದಿಂದ ಕಾಣಿಸಿಕೊಂಡದ್ದು ಯಾಕೆ ಮದುವೆ ಈ ಸನ್ಮುಖದಲ್ಲಿ ಎಲ್ಲರಿಗೂ ಶೂರ್ಪಣಖಿ ಯಾರಂತ ತಿಳಿಯಬೇಕು ಶೂರ್ಪಣಖಿಯ ವಿವಾಹ ಆಗಿದೆ ಅಂತ ಇವರಿಗೆ ಗೊತ್ತಾಗಬೇಡುವ ನಮ್ಮ ಸಂಸ್ಕಾರ ಹೌದು ನಮ್ಮ ಪದ್ಧತಿ ಅದೇನುಂಟು ಅದನ್ನು ನಾವು ಮೀರಕೂಡದು ನನ್ನ ಅಣ್ಣ ಎಷ್ಟು ಕಷ್ಟ ಬಂದಿದ್ದಾನೆ ಹೌದು ನಿನ್ನಂತಹ ಹುಡುಗನನ್ನು ಹುಡುಕಿ ಮದುವೆ ಮಾಡಬೇಕಾದ್ರೆ ಈಗ ನನಗೆ ಬೇಕಾದಾಗ ಆ ರೂಪ ಆಗ್ತಿಯಲ್ಲ ಆದಿತು ಹಾಗಾದ್ರೆ ನಮ್ಮ ಸಂಸಾರದಲ್ಲಿ ಏನು ಕಷ್ಟ ಆಗ್ಲಿಕ್ಕಿಲ್ವ ಸ್ವಾಮಿ ಒಮ್ಮೆ ನಿಮ್ಮನ್ನು ಬಿಗಿದಪ್ಪುತ್ತೇನೆ ಈಗ ಈಗಲೇ ಒಮ್ಮೆ ಇದು ಒಮ್ಮೆ ಅಂದ್ರೆ ನಾಳೆ ಬಿಗಿದಪ್ಪಲಿಕ್ಕಿಲ್ವಾ ಹಾಗಲ್ಲ ಈಗ ಮದುವೆ ಆದ ಸಂತೋಷದಲ್ಲಿ ಹೌದು ಈಗ ಒಮ್ಮೆ ಅಂತ ಹೇಳಿ ಇಲ್ಲಿಗೆ ಮುಗಿಸಬೇಡ ಇಲ್ಲ ಮದುವೆಯನ್ನು ಇಲ್ಲಿ ಮುಗಿಸುವ ನಾಳೆದು ಬೇಕು ನಾನು ಆಯ್ತು ಸ್ವಾಮಿ ನೀವು ನಿಮ್ಮ ಊರಿಗೆ ಹೋಗ್ಲಿಕ್ಕಿಲ್ಲ ಅಪ್ಪಗೆ ಅಲ್ಲಿ ಎಂತದೋ ಒಂದು ಸುಖ ಉಂಟು ಯಾರಿಗೆ ನಮಗೆ ನಿನಗೆ ನಿಮಗೆ ನನಗೆ ಅದಕ್ಕಿಂತ ಹೆಚ್ಚಿನ ಸುಖ ಸಿಕ್ಕಿದೆ ಆಯ್ತಲ್ಲ ಮುಖ ಯಾರಿಗೆ ಬೇಕು ನಿಜವಾದ ಸುಖ ಬೇಕು ಹೌದು ಅದಕ್ಕಾಗಿ ನಾನು ಅಣ್ಣನಲ್ಲಿ ಹೇಳಿದ್ದೆ ರೂಪ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಮನಸ್ಸು ಸುಖದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ನಮ್ಮ ವಿವಾಹ ಸಾಕ್ಷಿಯಾಗಬೇಕು ಎಂತಹ ಹುಡುಗನನ್ನು ಹುಡುಕಿ ನನಗೆ ಮದುವೆ ಮಾಡಿದ್ರೆ ಅಣ್ಣನಿಗೆ ಮತ್ತೆ ಅದೇ ಸಂತೋಷ ಆಯ್ತಾ ಅಲ್ಲಲ್ಲ ನಮ್ಮ ಸಂತೋಷ ಅವರಿಗೆ ನೋಡುವುದಕ್ಕಾಗುವುದು ಹಾಗಾಗಿ ಹಿಂದಿನಿಂದ ಅವರು ಶಬ್ದ ಮಾಡಿ ಹೌದಾ ಸ್ವಾಮಿ ಈಗ ಬಹಳ ದೂರದಿಂದ ಸಾಗಿ ಬಂದವರು ನೀವು ಈಗ ಮತ್ತೊಮ್ಮೆ ನೀವು ನಿಮ್ಮ ಊರಿಗೆ ಹೋಗುವ ಹಾಗಿಲ್ಲ ಹೌದು ಎಲ್ಲಿಗೆ ನಮ್ಮ ಪಾತಾಳಕ್ಕೆ ಇಲ್ಲ ಇನ್ನು ಏನಿದ್ರು ನೀವು ನಿಮ್ಮ ಈ ಮಾವನ ಮನೆಯಲ್ಲೇ ಇರ್ಬೇಕು ಸರಿ ಹಾಗಾದ್ರೆ ಹೇಳುವವರು ಹೇಳ್ತಾರೆ ಪಾವನದ ಕೌಳಿಕದ ಮನೆ ಲಂಕೆಯೊಳ ಐಕ್ಯವಾಯಿತು ಹೌದು ಆ ಅಪ್ಪುಗೆಯಲ್ಲೇ ಈ ಪಾತಾಳ ಒಮ್ಮೆ ಸೆರೆ ಹಿಡಿದ ಹಾಗಾಯ್ತು ಈಗ ನಾನು ನಿಮಗೆ ಸರಿಯಾದಂತಹ ವಧು ಹೌದು ನೀವು ನನಗೆ ಸರಿಯಾದಂತಹ ವರ ಇನ್ನು ನಮ್ಮ ಜೀವನ ಈ ಲಂಕೆಯಲ್ಲಿ ಹೇಗೆ ಸಾಗಬೇಕನ್ನುವುದು ಸುಮಧುರವಾಗಿ ಅಲ್ವೇ ಹಿರಿಯರು ಹಾಕಿಕೊಟ್ಟಂತಹ ಹೆಜ್ಜೆಯಲ್ಲಿ ನಾವು ತಪ್ಪದೇ ನಡೆದುಕೊಂಡು ನಮ್ಮ ಮತ್ತು ನಿನ್ನ ಜೀವನ ಇವತ್ತಿನಿಂದ ಬೇಡ ನಾಳೆ ಒಂದು ದಿವಸ ಬಿಟ್ಟು ಈಗ ಮಧ್ಯದಲ್ಲಿ ಒಂದು ದಿವಸ ಬಿಡುವುದಕ್ಕುಂಟ ಹೌದು ಯಾಕೆ ನಾಡಿದ್ದಿನಿಂದ ಪ್ರಯಾಣ ಮುಂದುವರಿಸುವ ಹಾಗೆ ಆಗದ ಬಂದ ಅತಿಥಿಗಳನ್ನು ಸರಿಯಾಗಿ ಮಾತಾಡ ಮಾಡಿ ಅವರನ್ನು ಕಳಿಸಿಕೊಟ್ಟ ಮೇಲೆ ನಮ್ಮ ಕುಲದೇವರ ಅರ್ಚನೆ ಮುಗಿಸಿ ಆಮೇಲೆ ಹಿರಿಯರನ್ನು ಮತ್ತು ಗೌರವಿಸಿ ಕಿರಿಯರನ್ನು ಸಮಾಧಾನಿಸಿ ಆಮೇಲೆ ನಾವು ಮುಂದುವರಿ ಹೊಸ ದಾಂಪತ್ಯ ಜೀವನವನ್ನು ನಾವು ಕಾಲಿಡುವ ಆಯ್ತಾಯ್ತು ಸ್ವಾಮಿ ನಿಮ್ಮನ್ನು ಹೀಗೆ ನೋಡ್ಬೇಕಂತ ನನಗೆ ಆಸೆ ಉಂಟು ಹೌದಾ ನನಗೂ ಅಷ್ಟೇ ನಿನ್ನನ್ನು ಹೀಗೆಲ್ಲ ಹಾಗೆ ನನ್ನ ಜೊತೆಯಲ್ಲಿದ್ದ ಸಖಿಯರೆಲ್ಲ ಹೇಳ್ತಾ ಇದ್ದೇನೆ ಶೂರ್ಪಣಕ್ಕೆ ಆದ ರೂಪ ಎಷ್ಟು ಚಂದ ಅಂತ ಹೌದು ನಾನು ಹೇಳಿದೆ ಚಂದ ಅರಕ್ಷಣದಲ್ಲಿ ಮಾತ್ರ ಇಂತಹ ಮಂದವಾದ ರೂಪ ಯಾವತ್ತೂ ಇದ್ರೆ ಮಾತ್ರ ನೋಡುವವರ ಕಣ್ಣಿಗೆ ಚಂದ ಅಂತ ಸಂತೋಷ ಆಯ್ತು ಈಗ ನಾವು ಮದುವೆ ಆಯ್ತಲ್ಲ ನಮಗೆ ಬೇಕಾದಂತಹ ಬಿಡಾರವನ್ನು ಮಾಡಿಸಿದ್ದಾರೆ ಅಲ್ಲೇ ಇರಬೇಕೆಂಬ ಈಗ ನಿಮ್ಮ ಜೊತೆಯಲ್ಲಿ ಬಂದವರು ಹಾಗೆ ಇಲ್ಲೇ ಉಳಿಯುವುದಕ್ಕೆ ಅವರಿಗೆ ವ್ಯವಸ್ಥೆ ಆಗಬೇಕಲ್ಲ ಹೌದು ಅವರನ್ನು ಹಾಗೆ ಬಿಡುವುದಕ್ಕಾಗುದಿಲ್ಲ ಮತ್ತೆ ಎಲ್ಲಿ ನಾಳಿನ ದಿವಸ ಹೇಳಿ ಏನು ಪಾತಾಳದಿಂದ ನಮ್ಮನ್ನು ಇಲ್ಲಿ ತನಕ ಕಳೆದುಕೊಂಡು ಬಂದ್ರು ನಮ್ಮನ್ನು ಅಲ್ಲೇ ಬಿಟ್ಟು ಅವ ಹೆಂಡತಿಯ ಜೊತೆಯಲ್ಲಿ ಓಡಿ ನಮ್ಮ ಸಂಸ್ಕಾರ ನಮ್ಮ ಪದ್ಧತಿ ಅದಕ್ಕೆ ಅವಮರ್ಯಾದೆ ಅಲ್ವೇ ಈ ಲಂಕೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಅಣ್ಣ ನಮ್ಮ ಕೆಲಸದವರಿಗೆ ಆಜ್ಞೆಯನ್ನು ಮಾಡಿ ನನಗೆ ಏನೋ ಬೇಡ ಸರಿ ಹಾಗೆ
ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದಾಯ್ತು. ಇನ್ನು ನಮ್ಮ ತಂದೆ ತಾಯಿಯನ್ನು ಒಮ್ಮೆ ಕಾಣಬೇಕು, ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ಹೌದು ಹೇಗೆ?